ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಮಸ್ತ ಸಹಕಾರಿಗಳು ಭಾನುವಾರ ಧರ್ಮಸ್ಥಳಕ್ಕೆ ಧರ್ಮ ಜಾಗೃತಿ ಯಾತ್ರೆ ನಡೆಸಿದ್ದು ಸುಮಾರು 3000ಕ್ಕೂ ಮಿಕ್ಕಿ ವಾಹನಗಳ ಜಾಥಾದಲ್ಲಿ ಆಗಮಿಸಿ ಬಳಿಕ ಅಮೃತವರ್ಷಿಣಿ ಸಭಾಭವನದಲ್ಲಿ ಆಯೋಜಿಸಿದ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಪಾಲ್ಗೊಂಡರು. ಇದಕ್ಕೂ ಮುನ್ನ ಸಮಾವೇಶದ ಮೆರವಣಿಗೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸಹಕಾರಿ ಧ್ವಜವನ್ನು ತೋರಿಸುವ ಮೂಲಕ ಚಾಲನೆ ನೀಡಿದರು. ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಾಡಿನ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಆಗುತ್ತಿರುವ ಅಪಪ್ರಚಾರ ಹಾಗೂ ಸುಳ್ಳು ವದಂತಿಗಳನ್ನು ಖಂಡಿಸಿದರು. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಸಂಪೂರ್ಣ ಬೆಂಬಲಕ್ಕೆ ಹಾಗೂ ಧರ್ಮಸ್ಥಳದ ಪಾವಿತ್ರ್ಯ ರಕ್ಷಣೆಗೆ ನಾವೆಲ್ಲರೂ ಸದಾ ಸಿದ್ಧರಾಗಿದ್ದೇವೆ ಎಂದು ನುಡಿದರು. ನಾನು ಹಿಂದೆ ಕೂಡ ಧರ್ಮಸ್ಥಳಕ್ಕೆ ಬಂದಿದ್ದೇನೆ. ಇದು ಪ್ರಾರಂಭ ಆದ್ರಿಂದ ಬರ್ತಾ ಇದ್ದೇನೆ. ಯಾವುದೇ ಒಂದು ಅಪಚಾರ ಆದಾಗ ನಾವೆಲ್ಲರೂ ಜಾತಿ ಬಿಟ್ಟು ಪಕ್ಷ ಬಿಟ್ಟು ಎಲ್ಲ ಮನುಷ್ಯನಾಗಿ ಈ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ನಡೆಯುವಂಥ ಅನ್ಯಾಯವನ್ನು ನಾವೆಲ್ಲರೂ ಖಂಡಿಸಲೇಬೇಕು. ಯಾಕೆ ಹೇಳಿದರೆ ಇವತ್ತು ಒಬ್ಬರಿಗಾಯಿತು ನಾಳೆ ಇನ್ನೊಬ್ಬರಿಗಾಗ್ತದೆ, ಅದಲ್ಲ. ಅದರ ಮೊದಲೇ ನಾವೆಲ್ಲರೂ ಜಾಗೃತರಾಗಿ ಈ ಕ್ಷೇತ್ರಗಳ ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಆ ದೇವರಲ್ಲಿ ನಾವೆಲ್ಲರೂ ಸೇರಿಕೊಂಡು ಪ್ರಾರ್ಥಿಸುವುದು ಎಷ್ಟೇ ಕ್ಷೇತ್ರಕ್ಕೆ ಆಗುವ ಅಪಪ್ರಚಾರ ನಿಲ್ಲಬೇಕು. ನಾವೆಲ್ಲರೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ದೇವಸ್ಥಾನಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಕಾವಂದರ ಜೊತೆ ನಾವೆಲ್ಲರೂ ಇದ್ದೇವೆ ಅನ್ನುವಂಥದ್ದನ್ನು ಇವತ್ತು ನಾವು ತೋರಿಸಿಕೊಟ್ಟಿದ್ದೇವೆ. ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಮಾತನಾಡಿ ಸತ್ಯ, ಧರ್ಮ, ನ್ಯಾಯ, ನೀತಿ ಸದಾ ನೆಲೆ ನಿಂತಿರುವ ಧರ್ಮಸ್ಥಳದ ರಕ್ಷಣೆಗೆ ಎಲ್ಲರೂ ಕಟಿಬದ್ಧರಾಗಿದ್ದೇವೆ. ಸತ್ಯಮೇವ ಜಯತೆ ಎಂಬಂತೆ ಸತ್ಯಕ್ಕೆ ಸದಾ ಜಯವಿದೆ ಎಂದರು. ನಮ್ಮ ಇಡೀ ನಾಡಿನಲ್ಲಿ ನಾವೊಂದು ಮರ್ಯಾದೆ ಪುರುಷೋತ್ತಮನಾಗಿ ನಮಗೆ ಕಾಣಲಿಕ್ಕೆ ಸಿಗುವವರು ನಮ್ಮ ಕಾವಂದರು. ಇದೊಂದು ದೀರ್ಘವಾದಂಥ ಕಾವಂದರ ಹೋರಾಟ. ಇದಕ್ಕೊಂದು ಬೆಲೆ ಕಟ್ಟಲಿಕ್ಕೆ ನಮ್ಮಿಂದ ಯಾರಿಂದಲೂ ಸಾಧ್ಯವೇ ಇಲ್ಲ. ಮತ್ತು ಇಂಥ ಒಂದು ವ್ಯಕ್ತಿಯನ್ನು, ಇಂಥ ಒಂದು ಸಂಸ್ಥೆಯನ್ನು ನಾಡಿನಲ್ಲಿ ಇನ್ನೊಂದು ನಮಗೆ ಕಾಣಲಿಕ್ಕೆ ನಮ್ಮ ಜೀವಮಾನದಲ್ಲಿ ಖಂಡಿತ ಸಾಧ್ಯ ಇಲ್ಲ. ಈ ಒಂದು ದೇವಸ್ಥಾನದ ಒಂದು ಪರಂಪರೆಯನ್ನು ನಮ್ಮ ನಾಡಿನಲ್ಲಿ ಹೇಗೆ ಕಟ್ಟಿದರು, ಆಮೇಲೆ ಈ ಇಡೀ ವ್ಯವಸ್ಥೆ ಅವರು ತೆಗೆದುಕೊಂಡಂಥ ವಿಚಾರವನ್ನು ಇಡೀ ಒಂದು ಜನಜಾಗೃತಿ. ಯಾಕಂತೇಳಿದರೆ ಇವತ್ತು ಬಹಳ ಮುಖ್ಯವಾಗಿ ಬೇಕಾದ್ದು ಜನ ಜಾಗೃತಿ. ಯಾಕೆಂದರೆ ನಾವು ಬಹಳಷ್ಟು ಮಾನವ ಸಂಪತ್ತಿರುವಂಥ ನಮ್ಮ ದೇಶ, ಇವತ್ತು 145 ಕೋಟಿ ಜನಸಂಖ್ಯೆ ಇರುವಂಥ ಇಂಥ ದೇಶ. ಇಂಥ ದೇಶದಲ್ಲಿ ನಾವು ಮನುಷ್ಯರು
ಬಹಳಷ್ಟು ಜಾಗೃತಿ ಆಗಬೇಕು. ಒಂದು ಸಮಾಜದ ಪರಿಕಲ್ಪನೆ ಎಂಬುದು ಬೇಕು. ಜನರನ್ನು ಒಂದು ಸುಸಂಸ್ಕೃತವಾಗಿ ಮಾಡುವಂಥದ್ದು ಮತ್ತು ಸಮಾಜಮುಖಿ ಕೆಲಸ ಹೇಗೆ ಮಾಡಬಹುದು ಒಬ್ಬರು ಎಂಬುದನ್ನು ನಮಗೆ ಸರಿಯಾಗಿ ತೋರಿಸಿಕೊಟ್ಟವರು. ಇದೇ ಸಂದರ್ಭ ಸಮಾವೇಶದಲ್ಲಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರನ್ನು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಗೌರವಿಸಿದರು. ಅಭಿಮಾನಿಗಳ ಪ್ರೀತಿ, ವಿಶ್ವಾಸ, ಗೌರವ ಮತ್ತು ಅಭಿಮಾನ ತಮಗೆ ಹೆಚ್ಚಿನ ಉತ್ಸಾಹವನ್ನ ಮತ್ತು ಭರವಸೆ ಮೂಡಿಸಿದೆ ಎಂದರು. ಮಾಡಿಲದ ಶ್ರೀ ಮೋಹನದಾಸ ಸ್ವಾಮೀಜಿ, ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೋಡ್ಗಿ, ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷ ರವಿರಾಜ ಹೆಗಡೆ, ಬೆಳಪು ದೇವಿಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. 10,000 ಮಂದಿ ಜಾಥಾದಲ್ಲಿ ಭಾಗವಹಿಸಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಶಶಿಕುಮಾರ್ ರೈ ಸ್ವಾಗತಿಸಿದರು. ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ವಂದಿಸಿದರು.